ಮಹತೋಬಾರ ವಿಟ್ಲ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಪ್ರಯುಕ್ತ ರಾಕೇಶ್ ವಿಟ್ಲ ನಿರ್ದೇಶನದಲ್ಲಿ ಆರ್ಕೆ ಆರ್ಟ್ಸ್ ಚಿಣ್ಣರ ಮನೆ ವತಿಯಿಂದ ನೃತ್ಯೋತ್ಸವ ಶ್ರೀದೇವಿ ಜಗದಾಂಬಿಕೆ ನೃತ್ಯ ನಡೆಯಿತು. ವಿಟ್ಲ ಜಾತ್ರೋತ್ಸವ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವೂ ವಿಭಿನ್ನ ದೃಶ್ಯ ಸಂಯೋಜನೆಯೊಂದಿಗೆ ನೃತ್ಯೋತ್ಸವ ಆಯೋಜಿಸಲಾಗಿತ್ತು. ಕೊಡ್ಮಣ್ ಕಾಂತಪ್ಪ ಶೆಟ್ಟಿ ಸಹಕಾರದಲ್ಲಿ ವಿಟ್ಲ ಅರಮನೆಯ ಕೃಷ್ಣಯ್ಯ ಕೆ ಅವರ ಸಂಯೋಜನೆಯಲ್ಲಿ ಈ ಕಾರ್ಯಕ್ರಮ ಮೂಡಿಬಂದಿದೆ. ವಿದ್ಯಾರ್ಥಿಗಳು ಹಾಗೂ ಕಲಾವಿದರು ಸೇರಿದಂತೆ ಒಟ್ಟು 250ಕ್ಕಿಂತಲೂ ಅಧಿಕ ಕಲಾವಿದರು ಭಾಗವಹಿಸಿದ್ರು. ಜನಪದ ಪ್ರಕಾರದ ಪಟ ನೃತ್ಯ, ಪೂಜಾ ನೃತ್ಯ, ಕಂಸಾಲೆ ಜನಪದ ಸಂಸ್ಕೃತಿಯನ್ನ ಮತ್ತೊಮ್ಮೆ ನೆನಪಿಸುವಂತೆ ಮಾಡಿದೆ. ಕಾಡು ಜನರ ಹಾಡು ನೃತ್ಯಗಳು, ಕೊಡವ ನೃತ್ಯ, ಹುಲಿವೇಷ ಕುಣಿತ ಪ್ರೇಕ್ಷಕರ ಗಮನ ಸೆಳೆದಿದೆ. ಜನರಲ್ಲಿ ದೇಶಪ್ರೇಮ ಹುಟ್ಟಿಸುವ ದೇಶಪ್ರೇಮ ನೃತ್ಯೋತ್ಸವಕ್ಕೆ ಮತ್ತಷ್ಟು ಮೆರುಗು ನೀಡಿದೆ. ಯಕ್ಷಗಾನ ನೃತ್ಯ, ಶ್ರೀದೇವಿ ಜಗದಾಂಬಿಕೆ ನೃತ್ಯದಲ್ಲಿ ದೇವಿಯ ಆಗಮನ ರೋಮಾಂಚನಕಾರಿಯಾಗಿತ್ತು. ಈ ನೃತ್ಯದಲ್ಲಿ ಆರ್ಕೆ ಆರ್ಟ್ಸ್ನ ರಾಜೇಶ್ ಅವರು ದೇವಿ ಪಾತ್ರದಲ್ಲಿ ಭಾಗವಹಿಸಿ ಅಭಿನಯಿಸಿರುವ ದೃಶ್ಯ ಪ್ರೇಕ್ಷಕರ ಗಮನ ಸೆಳೆಯಿತು. ನೃತ್ಯಕ್ಕೆ ತಕ್ಕದಾಗಿ ವೇದಿಕೆಯನ್ನ ನಿರ್ಮಿಸಲಾಗಿತ್ತು. ಈ ನೃತ್ಯದಲ್ಲಿ ದೇವಭಕ್ತಿ ಉಕ್ಕಿ ಬಂದಿದೆ. ಮೊಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.